ಮಂಗಳೂರಿನ ಸಂತ ಅಲೋಷಿಯಸ್ ಕಾಲೇಜಿನ ಎರಿಕ್ ಮಥಾಯಸ್ ಸಭಾಂಗಣದಲ್ಲಿ ಬ್ಯೂಟಿಫುಲ್ ಲೆಂತ್ ಹೇರ್ ಡೊನೇಷನ್ ಡ್ರೈವ್ ಎನ್ನುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಸುಮಾರು 50ಕ್ಕೂ ಅಧಿಕ ಮಂದಿ ಕೂದಲು ದಾನ ಮಾಡಿದರು. ಇಂಡಿಯನ್ ಕ್ಯಾಥೋಲಿಕ್ ಯೂತ್ ಮೂವ್ಮೆಂಟ್, ಸೆಂಟ್ರಲ್ ಕೌನ್ಸಿಲ್ ಡಯಾಸಿಸ್ ಮಂಗಳೂರು, ಸೆಂಟರ್ ಫಾರ್ ಸೋಷಿಯಲ್ ಕನ್ಸರ್ನ್, ಸಿಒಡಿಪಿ ಸ್ಪರ್ಶ, ಕ್ಯಾಂಪೇನ್ ಅಗೇನ್ಸ್ಟ್ ಕ್ಯಾನ್ಸರ್ ಮತ್ತು ಮರ್ಸಿ ಬ್ಯೂಟಿ ಅಕಾಡೆಮಿ ಸಹಭಾಗಿತ್ವದಲ್ಲಿ ಬ್ಯೂಟಿಫುಲ್ ಲೆಂತ್ ಹೇರ್ ಡೊನೇಷನ್ ಡ್ರೈವ್ ಎನ್ನುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಮಂಗಳೂರಿನ ಸಂತ ಅಲೋಷಿಯಸ್ ಕಾಲೇಜಿನ ಎರಿಕ್ ಮಥಾಯಸ್ ಸಭಾಂಗಣದಲ್ಲಿ ನಡೆದ ಕಾರ್ಯಕ್ರಮವನ್ನು ವೇದಿಕೆಯಲ್ಲಿದ್ದ ಗಣ್ಯರು ವಿನೂತನ ಶೈಲಿಯಲ್ಲಿ ಉದ್ಘಾಟಿಸಿದರು. ಈ ವೇಳೆ ಮಾತನಾಡಿದ ಸಂತ ಅಲೋಷಿಯಸ್ ಶಿಕ್ಷಣ ಸಂಸ್ಥೆಯ ರೆಕ್ಟರ್ ರೆವರೆಂಡ್ ಫಾದರ್ ಮೆಲ್ವಿನ್ ಪಿಂಟೋ ಎಸ್ಜೆ ಅವರು ಕ್ಯಾನ್ಸರ್ನಿಂದ ಬಳಲುತ್ತಿರುವವರಿಗೆ ತಮ್ಮ ಕೂದಲನ್ನ ದಾನ ಮಾಡಲು ಮುಂದೆ ಬಂದ ದಾನಿಗಳನ್ನ ನಾವು ನಿಜವಾಗಿಯೂ ಗೌರವಿಸಬೇಕಾಗಿದೆ ಎಂದು ಹೇಳಿದರು. Similarly, there are those who are losing their hair, and there are those of you who are willing to give your hair in order to make them happy. Now this is something which is very, very special. You're choosing something because of someone else in solidarity with the cancer patients and those who are suffering. You know, hair means a lot to us, and then hair is connected to beauty. We often go and comb the hair, whether they are men or women, all are particular about the hair. When you have a receding fall hairline, they become very conscious. You want to wear a wig or color your hair, dye your hair, things like that. And in such a case, you are very particular about it. And that is why when you go to a temple, for instance, or some places, even churches, where you go, you donate your hair. ತದ ಬಳಿಕ ಕಾಲೇಜಿನ ಪ್ರಾಂಶುಪಾಲರಾದ ರೆವರೆಂಡ್ ಫಾದರ್ ಡಾಕ್ಟರ್ ಪ್ರವೀಣ್ ಮಾರ್ಟಿಸ್ ಅವರು ಮಾತನಾಡಿ, ಇದೊಂದು ಉತ್ತಮ ಕಾರ್ಯಕ್ರಮವಾಗಿದೆ. ನಾವು ಯಾವಾಗಲೂ ಅಗತ್ಯವಿರುವವರಿಗೆ ಏನಾದರೂ ನೀಡಬೇಕಾಗಿದೆ. ಬಳಲುತ್ತಿರುವ ಯಾರಿಗಾದರೂ ಸಹಾಯ ಮಾಡಲು ಇದು ಅತ್ಯುತ್ತಮ ಮಾರ್ಗವಾಗಿದೆ ಎಂದು ಹೇಳಿದರು. In together giving something to the society and especially to the cancer patients. I think this kind of giving activity is very important. In our life, we are all there to receive in many ways. So when we give something which is external, we give. But something of others to give is not that easy. I remember a little story where Ramu and Rajesh were good friends. And they were sharing their lives together, a lot of it throughout their childhood. One was especially good in giving, another one was good in receiving. At one point of time when they were growing, one of them was getting drowned in the pond, and then the other, Rajesh, went to receive him, to save him. And when he asked him, like, give your hand, this man is drowning in the water there, but not ready to give his hand. 12 ರಿಂದ 70 ವರ್ಷ ವಯಸ್ಸಿನ 50 ದಾನಿಗಳು ತಮ್ಮ ಕೂದಲನ್ನು ದಾನ ಮಾಡಿದ್ರು. ಸಂತ ಅಲೋಷಿಯಸ್ ಕಾಲೇಜಿನ ವಿಸ್ತರಣಾ ಸೇವೆಗಳ ಡೀನ್ ಜೆನಿಫರ್ ಮಸ್ಕರೇನಸ್ ಸ್ವಾಗತಿಸಿದ್ರು. ಕಾರ್ಯಕ್ರಮದ ಸಂಯೋಜಕಿ ಫಿಲೋಮಿನಾ ಫೆರ್ನಾಂಡಿಸ್ ಅವರು ವಂದಿಸಿದ್ರು. ಈ ವೇಳೆ ಸಿಒಡಿಪಿ ಪ್ರೋಗ್ರಾಂ ಮ್ಯಾನೇಜರ್ ಲೆನೆಟ್ ಗೊನ್ಸಾಲಿಸ್, ಐಸಿವೈಎಂ ಮಂಗಳೂರು ಡಯಾಸಿಸ್ ನಿರ್ದೇಶಕರಾದ ಫಾದರ್ ಅಶ್ವಿನ್ ಕಾರ್ಡೋಜಾ, ಸಿಒಡಿಪಿ ಕಾರ್ಯಕ್ರಮದ ಸಂಯೋಜಕಿ ಶಿಲ್ಪಾ, ಐಸಿವೈಎಂ ಮಂಗಳೂರು ಧರ್ಮ ಪ್ರಾಂತ್ಯದ ಅಧ್ಯಕ್ಷ ಜೈಸನ್ ಕ್ರಾಸ್ತಾ, ಮರ್ಸಿ ಬ್ಯೂಟಿ ಅಕಾಡೆಮಿಯ ವೀಣಾ ಡಿಸೋಸಾ, ಡಾಕ್ಟರ್ ಕಾರ್ತಿಕ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ನಾಗೇಶ್ ಕಾವೂರು, ವಿ4 ನ್ಯೂಸ್, ಮಂಗಳೂರು.